ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಗೀತಾ ಬಾಬು ಅವರು ಅವರ ಕೈ ರುಚಿಯನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ಸೊ ಈ ಬಿಸಿಲಿನ ಬೇಗೆಗೆ ಸೂಕ್ತವಾಗಿರುವಂಥ ಅಡುಗೆಗಳ ಯಾವುದು ಅಂತ ನೋಡಬೇಕು. ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಗೆ ಇವತ್ತು ಯಾವ ಹೊಸ ರುಚಿಯನ್ನು ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ಎಟ್ಟಿದು ಗೀ ರೋಸ್ಟು, ನೆಲ್ಲಿಕಾಯಿ ಜ್ಯೂಸು. ನೆಲ್ಲಿಕಾಯಿ ಜ್ಯೂಸ್. ಸೊ ಜ್ಯೂಸ್ ಹೇಳಿದ ತಕ್ಷಣ ಸಮ್ಮರ್ಗೆ ಬೆಸ್ಟ್, ಅದು ಬೇಕಲ್ಲ ಜ್ಯೂಸು. ಆಮ್ಲ ಕೂದಲಿಗೂ ಒಳ್ಳೆಯದು ಅಲ್ವಾ? ಎಸ್. ಸೊ ಆಮ್ಲದಲ್ಲಿ ತುಂಬ ಬಗೆ ಮಾಡ್ತಾರೆ, ಅಂದರೆ ಉಪ್ಪಿನಕಾಯಿ ಬೇರೆ ಬೇರೆ. ಸೊ ಇದು ಜ್ಯೂಸ್ ಸ್ವಲ್ಪ ಸಿಹಿ ಕಹಿ ಬರೋದಿಲ್ವಾ? ಸ್ವಲ್ಪ ಬರ್ತದೆ, ಅಷ್ಟು ಜಾಸ್ತಿ ಬರೋದಿಲ್ಲ. ಕಲ್ ಸಕ್ಕರೆಲೆ ಹಾಕಿ ಮಾಡಬೇಕು. ಶುಗರ್ ಇದ್ದರೆಲ್ಲ ಕುಡಿಬಹುದು ಅದ್ರ. ಹೆಲ್ದಿ ಜ್ಯೂಸ್. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ನಮಗೆ ಈಗ ಯಾವುದು? ನನಗೆ ಅಲ್ಲಿ ಪ್ರಾನ್ಸ್ ಕಾಣ್ತಾ ಇದೆ. ಈಗ ಎತ್ತಿದ್ದು ಮೊದಲೇ ಮಾಡುವ. ಅದೀಗೆಲ್ಲ ಮೆಣಸೆಲ್ಲ ಹುರಿದು ಅದು ರೆಡಿ ಮಾಡ್ಕೊಳ್ಳೋ ಮಸಾಲೆ. ಅನ್ನಕ್ಕೆ ಜೊತೆಗೆ ಸೈಡ್ಗೆ ಇದು ಇದ್ರೆ ಅಂತ ಸೂಪರ್. ಹೌದೌದು. ವೈಟ್ ರೈಸಿಗಂತೂ ಮತ್ತೂ ಒಳ್ಳೇದು. ಯಾವುದಕ್ಕೂ ಆಗುತ್ತಲ್ಲ ಗೀ ರೋಸ್ಟ್. ಸೂಪರ್. ಗ್ಯಾಸ್ ಆನ್ ಮಾಡಿದ? ಆನ್ ಮಾಡಿ. ಈಗ ಸ್ವಲ್ಪ ಆಯಿಲ್ ಹಾಕ್ತೇನೆ. ಮೆಣಸು, ಖಾರ ಎಷ್ಟು ಬೇಕು ಅಷ್ಟು ನೀವು ಹಾಕೊಳ್ಬೋದು. ಈಗಂದ್ರೆ ನಾವು ಸ್ವಲ್ಪ ಮಾಡೋದಲ್ಲ, ಅದಕ್ಕೋಸ್ಕರ. ಇದು ಕಾಳು ಮೆಣಸು. ಅದೆಷ್ಟು? ಒಂದು ಚಮಚದಷ್ಟ? ಹೇಗೆ? ಒಂದು ಚಮಚದಷ್ಟು ಹಾಕ್ಬೋದು. ಬೆಳ್ಳುಳ್ಳಿ ಎಷ್ಟು ಬೇಕು ಅಷ್ಟು ಹಾಕೊಳ್ಬೋದು. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಏನು ತೊಂದರೆ ಇಲ್ಲ, ಹಾಕ್ಬೋದು. ಶುಂಠಿ, ಬೆಳ್ಳುಳ್ಳಿ ಹಾಕಿದ್ಮೇಲೆ ಶುಂಠಿ ಹಾಕ್ಬೇಕಲ್ಲ. ಸಾಸಿವೆ ಸ್ವಲ್ಪ, ಜಾಸ್ತಿ ಬೇಡ. ನೋಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೇನೆ. ನೀವೀಗ ಮಸಾಲೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀರಾ? ಹೌದು, ಮಸಾಲೆ ಮಾಡೋದು. ಇದು ಮೆಂತೆ. ಇದು ಮೆಂತೆ ಸಹ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕೈ ಆಗ್ತದೆ. ಚಿಟಿಕೆ ಅಷ್ಟು. ನಾನು ನೀವು ಅಷ್ಟು ತೆಗಿಯುವಾಗ ಅನ್ಕೊಂಡೆ, ಓ ಇಷ್ಟು ಮೆಂತೆ. ಇಲ್ಲ. ನೋಡಿ, ಇದು ಬೆಡಸೊಪ್ಪು, ಅದು ಸಹ ಸ್ವಲ್ಪ. ಬೆಡಸೊಪ್ಪು ಸ್ಮೆಲ್ಲೇ ಜಾಸ್ತಿ ಆಗ್ತದೆ. ಧನಿಯಾ ಕಾಳು ಹಾಕ್ತೇನೆ, ಕೊತ್ತಂಬರಿ ಕಾಳು ಸ್ವಲ್ಪ ಜಾಸ್ತಿ ಆದರೂ ಏನು ಪರವಾಗಿಲ್ಲ. ಆಯ್ತಾ? ಎಲ್ಲ ಹಾಕಿ ಸಾಕು. ಇದೀಗ ಆಫ್ ಮಾಡುವ. ಈಗ ಒಂದು ಮಿಕ್ಸಿ ಜಾರ್ ಬೇಕು. ಫಸ್ಟ್ ಒಂದು ಪ್ಲೇಟಿಗೆ ತಗೊಂಡು. ತೆಂಗಿನಕಾಯಿ ಹಾಕ್ಲಿಕ್ಕೆ ಇಲ್ಲ. ಈ ಗೀ ರೋಸ್ಟ್ಗೆ ತೆಂಗಿನಕಾಯಿ ಹಾಕ್ಲಿಕ್ಕೆ ಇಲ್ಲ. ಇದು ಎಲ್ಲ ಈಗ ನೀವು ಎಣ್ಣೆ ಹಾಕಿ ಫ್ರೈ ಮಾಡಿದ್ದೀರಿ. ಇದಕ್ಕೆ ಎಣ್ಣೆ, ಇದನ್ನ ಬರೀ ಹತ್ರ ಡ್ರೈ ರೋಸ್ಟ್ ಎಲ್ಲ ಮಾಡಿಕೊಂಡು ಪೌಡರ್ ಮಾಡಿ ಇಡ್ಬೋದು. ಇನ್ನೂ ಸುಲಭ ಏನು ಅಂತ ಹೇಳಿದ್ರೆ, ನಿಮ್ಮ ಈ ಕೆಲಸವನ್ನ ನಾನು ಇನ್ನೂ ಈಸಿ ಮಾಡ್ತೀನಿ. ಹೇಗೆ ಅಂತ ಹೇಳಿದ್ರೆ, ನಮ್ಮ ನಾನಾ ಮಸಾಲಾರವರ ಗೀ ರೋಸ್ಟ್ ಮಸಾಲಾನೇ ಇದೆ. ಸೊ
ಸೊ ಈ ಮಸಾಲವನ್ನು ಬಳಸಿದ್ರೆ ನಿಮಗೆ ಈ ಒಂದು ಕೆಲಸ ಕಮ್ಮಿ ತಪ್ಪುತ್ತೆ. ಆಗ್ತದೆ. ಆರಾಮ್ಸೆ ಮಾಡ್ಬೋದು. ಸೊ ಯಾವಾಗ ನೀವು ಮನಸ್ಸು ಮಾಡ್ತೀರಿ ತೆಗೆದು ಇದು ಟೇಸ್ಟ್ ಉಂಟು ಅದು ಸಹ. ಅದೇ ಎಸ್ ಮೇಡಮ್. ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಈಗ ನಾನು ಇದಕ್ಕೆ ಹುಳಿ ಹಾಕ್ತೇನೆ. ಹಾಂ, ನೀವು ಸ್ವಲ್ಪ ಇದು ರುಬ್ಬೇಕು. ಈಗ ಓಕೆ. ಹುಳಿ ಸ್ವಲ್ಪ ಹಾಕಿದ್ದೇನೆ, ಎಷ್ಟು ಬೇಕು. ಮತ್ತೆ ಟೊಮೆಟೊ ಹಾಕಲಿಲ್ಲ, ಅಂದರೆ ನೀರು ಹಾಕಿ ರುಬ್ಬುವಂಥದ್ದು. ನೀರು ಸ್ವಲ್ಪ ಹಾಕಿ ರುಬ್ಬಿ. ಹಾಕಿ ನೋಡಿ, ನಮ್ಮ ಪುಟಾಣಿ ಜಾರ್ ನೀವು ಎಷ್ಟು ಸ್ವಲ್ಪ ಕೊಟ್ಟರು ಕೂಡ ಆ ಜಾರಲ್ಲಿ, ದೊಡ್ಡ ಜಾರ್ ಕೂಡ ಇದೆ, ದೊಡ್ಡ ಚಿಕ್ಕದು ಇದೆ, ಎಷ್ಟು ಸ್ವಲ್ಪ ಇದ್ರೂ ಆಗುತ್ತೆ. ಆಗುತ್ತೆ ಅದರಲ್ಲಿ. ಯಾವುದ್ರಲ್ಲಿ ಗೊತ್ತಾ? ವಿಜಯಲಕ್ಷ್ಮಿ ಅವರ ಹೋಮ್ ಅಪ್ಲಯನ್ಸಸ್. ಓ, ಹೆಸರು ಕೇಳಿದ್ರೆ ಮೊದಲೆಲ್ಲ ಗ್ರೈಂಡರ್ ಬರ್ತಾ ಇತ್ತಲ್ಲ, ಹೌದೌದು. ಮೊದಲೆಲ್ಲ ಎಲ್ಲರೂ ಅದು ಇದು ಕೊಯಂಬತ್ತೂರಲ್ಲಿ ಕೆಲವು ಸರಿ ನಾವೆಲ್ಲ ಮೊದಲೆಲ್ಲ ಅಲ್ಲಿಂದ ತರಿಸಿ ಇಲ್ಲಿ ಮಾಡ್ಕೊಳ್ತಾ ಇದ್ರು. ಹೌದು. ಸೊ ಅಷ್ಟು ಫೇಮಸ್ ಆಗಿರುವಂತ ವಿಜಯಲಕ್ಷ್ಮಿ ಅವರ ಹೋಮ್ ಅಪ್ಲಯನ್ಸಸ್. ಈಗ ಹೋಮ್ ಅಪ್ಲಯನ್ಸಸ್ ಕೂಡ ಇದೆ, ಮೊದಲು ಗ್ರೈಂಡರ್ ಮಾತ್ರ ಇತ್ತು. ಹೌದು, ಮಂಗಳೂರಲ್ಲಿ ಅಲ್ಲ. ನಿಮ್ಮ ಪಾಂಡೇಶ್ವರದಲ್ಲಿ ಅವರ ಶೋರೂಮ್ ಇದೆ. ಯಾವುದು ನೀವು ಬೇಕು ನಿಮಗೆ ವಸ್ತುಗಳು ಅಲ್ಲಿ ಹೋಗಿ ನೀವು ತಗೊಳ್ಬಹುದು. ಅಂದ್ರೆ ಈ ಹೋಮ್ ಅಪ್ಲಯನ್ಸಸ್, ಈಗ ನಾನು ಇಷ್ಟು ದೊಡ್ಡ ಕಡಾಯಿ ಕೊಟ್ಟೆ, ಅದು ಕೂಡ ಅಲ್ಲೇ ಸಿಗುತ್ತೆ ಅಂತದ್ದು. ಸೊ ಸ್ವಲ್ಪ ನೀರಲ್ಲ, ಸ್ವಲ್ಪ ನೀರು, ಜಾಸ್ತಿ ಬೇಡ, ನೋಡ್ಕೊಳ್ಳಿ. ಸಾಕು ಬಿಡಿ. ಮತ್ತೆ ಬೇಕಿದ್ರೆ ಹಾಕೊಳ್ಳಿ ಸ್ವಲ್ಪ. ಫೈನ್ ಪೇಸ್ಟ್ ಅಲ್ವಾ? ಈಗ ನಾನು ಈಗ ಎಟ್ಟಿಯನ್ನು ಫ್ರೈ ಮಾಡ್ತೇನೆ. ನಾನು ಗ್ರೈಂಡ್ ಮಾಡ್ಕೊಡ್ತೀನಿ ನಿಮಗೆ. ಫಸ್ಟ್ ನಾನು ನೋಡ್ಬೇಕಲ್ಲ ಪ್ರೋಸೆಸ್. ಪರ್ಫೆಕ್ಟ್ ಪೇಸ್ಟ್ ಅಲ್ಲ? ಹೌದು, ಟೇಸ್ಟ್ ಒಳ್ಳೆಯಾಗಿತ್ತು. ನೆಕ್ಸ್ಟ್ ಇನ್ನು ಈಗ ಎಟ್ಟಿ ಎಲ್ಲ ಫ್ರೈ ಮಾಡ್ಕೊಳ್ಳುವ. ಗ್ಯಾಸ್ ಇದೇ ಸಾಕಲ್ಲ ಕಡಾಯಿ? ಇದೇ ಸಾಕು. ಸ್ವಲ್ಪ ಗೀ ಹಾಕ್ಬೇಕು ಇದಕ್ಕೆ. ಓ ಎಸ್, ಕೇಸಿ ಅವರ ಜಾಸ್ತಿನೇ ಬೇಕು ಸ್ವಲ್ಪ. ಪ್ಯೂರ್ ಕೌಗಿ. ಸೊ ನೀವು ಎಷ್ಟು ಜಾಸ್ತಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ. ಹಾಕ್ಲಾ? ಸಾಕಿ, ಸಾಕಾ? ಸಾಕು ಬಿಡಿ. ಈಗ ನೀರುಳ್ಳಿ ಇದೆಷ್ಟು ಅಂದರೆ ಈರುಳ್ಳಿ ತುಂಬ ಬೇಕಾ ಇದಕ್ಕೆ? ಸ್ವಲ್ಪ ಸಾಕಾಗತ್ತಾ? ಸ್ವಲ್ಪ ಅಂದರೆ ನಾವು ಎಷ್ಟು ಮಾಡ್ತೀವೋ ಅಷ್ಟು. ನೀವು ಒಂದು ಅರ್ಧ ಕೆಜಿ ಮಾಡಿದ್ರೆ ಜಾಸ್ತಿ ಬೇಕಾಗ್ತದೆ. ಈಗ ನಾವು ಅಂದರೆ ಈಗ ಒಂದು ಅರ್ಧ ಕೆಜಿದು ಲೆಕ್ಕ ಇಟ್ಕೊಳ್ಳಿ. ಅರ್ಧ ಕೆಜಿದು ಲೆಕ್ಕ ಹಾಕಿದರೆ ನಾವು ಈರುಳ್ಳಿ ಎಷ್ಟು ಬೇಕಾಗುತ್ತೆ? ಸಣ್ಣದಾದ್ರೆ ಒಂದು ಎರಡಾದರೂ ಹಾಕಬೇಕಾಗ್ತದೆ. ಎಟ್ಟಿಗೆ ನೀರುಳ್ಳಿ ಜಾಸ್ತಿ ಹಾಕಿದ್ರೆ ಒಳ್ಳೆಯದಲ್ಲ. ಅದು ಸ್ವೀಟ್, ಇದು ಸ್ವೀಟ್ ಅನ್ಸಲ್ವಾ? ಅಂದರೆ ಈರುಳ್ಳಿನೂ ಕೂಡ ಸ್ವಲ್ಪ ಸ್ವೀಟ್ನೆಸ್ ಬಿಡುತ್ತೆ. ಇದಕ್ಕೆ ಸ್ವೀಟು ಹಾಕ್ತಾರೆ ಸ್ವಲ್ಪ. ಮತ್ತೆ ಮೇಲಿಂದಾಗಿ. ಓ, ಇದು ಕರಿಬೇವು ಸೊಪ್ಪು, ಕ್ಯಾಪ್ಸಿಕಮ್, ಇದು ಇದೆಲ್ಲ ಬೇಯಬೇಕು ಇದರಲ್ಲಿ ಸರಿಯಾಗಿ. ಈ ರೋಸ್ಟ್ಗೆ ಕ್ಯಾಪ್ಸಿಕಮ್ ಬೇಕಾಗುತ್ತಾ? ಬೇಕಾಗ್ತದೆ. ಅಂದರೆ ಪ್ರಾನ್ಸ್ಗೆ ಬೇಕಾಗ್ಬೋದು, ಇಲ್ಲದಿದ್ರೆ ನೀವು ತುಂಬ ಪ್ರಾನ್ಸ್ ಹಾಕ್ಬೇಕು. ಹೌದೌದು. ಸೊ ಅದು ಬೇಯುವಾಗ ಇಷ್ಟು ಸ್ವಲ್ಪ ಆಗುತ್ತೆ. ಈಗ ಗೋಡಂಬಿ ಹಾಕ್ತೇನೆ ಅದಕ್ಕೆ. ಸೊ ಫುಲ್ ಫ್ಲೇವರ್ಫುಲ್ ಪ್ರಾನ್ಸ್ ಗೀ ರೋಸ್ಟ್. ಈಗ ಇದಕ್ಕೆ ಎಟ್ಟಿ ಹಾಕುವ. ಅಂದರೆ ಫುಲ್ ಗೋಲ್ಡನ್ ಬ್ರೌನ್ ಬರಬೇಕಲ್ಲ? ಬರಬೇಕು. ಅದು ಗೋಡಂಬಿ ಉಂಟಲ್ಲ, ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಬೇಕು. ಎಟ್ಟಿ ಇದಕ್ಕೆ ಸ್ವಲ್ಪ ನಾನು ಅವಾಗ ತೊಳೆದು ಹಳದಿ ಎಲ್ಲ ಹಾಕಿ ಇಟ್ಟಿದ್ದೇನೆ ಇದಕ್ಕೆ. ಈಗ ಇದನ್ನು ಫ್ರೈ ಮಾಡುವಾಗ ಮಸಾಲೆ ಏನು ಬೇಕಾಗಲ್ವಾ? ಇಲ್ಲ, ಮಸಾಲೆ ಹಾಗೇನೆ. ಇದು ಸ್ವಲ್ಪ ಗ್ರೇವಿ ಥರ ಬರುತ್ತಾ? ಡ್ರೈ ಮಾಡೋದು? ಫುಲ್ ಡ್ರೈ ಬರುತ್ತೆ. ಡ್ರೈ. ಯೂಶುವಲಿ ಗೀ ರೋಸ್ಟ್ ಸ್ವಲ್ಪ ಗ್ರೇವಿ ರೋಸ್ಟ್ ಥರನೇ ಬರಬೇಕು, ಸ್ವಲ್ಪ ಸ್ವಲ್ಪ. ಅದು ರೈಸ್ಗೆ ಕಲಿಸ್ಕೊಳ್ಳೋಕ್ಕಾಗ್ತದೆ, ಅದಕ್ಕೆ ಕಲಸಿ ತಿನ್ಲಿಕ್ಕೆ ಆಗ್ತದೆ. ಸ್ವಲ್ಪ ಉಪ್ಪು ಹಾಕ್ತೇನೆ ಎಟ್ಟಿಗೆ, ಮತ್ತೆ ಬೇಕಿದ್ರೆ ಹಾಕೊಳ್ಬೋದು. ನೀವೀಗ ಅರಿಶಿನ ಪುಡಿ ಹಾಕುವಾಗ ಉಪ್ಪು ಕೂಡ ಹಾಕಿದ್ರ? ಇಲ್ಲ, ಉಪ್ಪು ಹಾಕಿಲ್ಲ, ಬರೀ ಅರಿಶಿನ ಪುಡಿ ಹಾಕಿಟ್ಟಿದೆ. ಇದು ಪ್ರಾನ್ಸ್ ಪೂರ್ತಿ ಬೆಂದ ನಂತರವೇ ಮಸಾಲ ಹಾಕ್ಲಿಕ್ಕೆ? ಪೂರ್ತಿ ಬೇಯಬೇಕು. ಓಕೆ. ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅದು. ಡ್ರೈ ಆಗಿ ಗಟ್ಟಿಯಾಗಿ ಬಂದರೆ ಒಳ್ಳೆಯದು. ನಾವು ಪದಾರ್ಥಕ್ಕೆ ಅದ್ರ ಪಲ್ಯ ಎಲ್ಲ ಮಾಡ್ತಾರೆ, ಅದೇ ಬೇರೆ ಇದೆ, ಸ್ವಲ್ಪ ಬೇರೆ ಟೈಪಲ್ಲಿ. ಆಯಿತು.
ಈಗ ಮಸಾಲೆ ಹಾಕ್ತೇನೆ. ಸ್ವಲ್ಪ ನೀರು ಹಾಕ್ಲಾ? ಇದಕ್ಕೆ ಸ್ವಲ್ಪ ಹಾಕಿದೆ ಉಪ್ಪು. ಈಗ ಒಂದು ಸ್ವಲ್ಪ ಹಾಕ್ತೇನೆ, ಒಂದು ಅರ್ಧ ಸ್ಪೂನ್ ಹೊಟ್ಟು ಹಾಕಿದ್ದೀನಿ. ಈಗ ಒಂದು ಚೂರು ಬೆಲ್ಲ ಹಾಕ್ತೇನೆ. ಸಿಹಿಗೆ ತುಂಬ ಸಿಹಿ ಆಗಬಾರ್ದು, ಸ್ವಲ್ಪ. ಇದಿಷ್ಟು ಸಾಕಾಗ್ತದೆ ಇದಕ್ಕೆ. ನೀರು ಹಾಕಬೇಕಾ? ಸ್ವಲ್ಪ ಚೂರು ಹಾಕಿ ಸ್ವಲ್ಪ. ಅಂದರೆ ಮಸಾಲೆ ಬೇಯೋವರೆಗೂ ಅಲ್ಲ? ಮಸಾಲೆ ಬೇಯಬೇಕು. ಇದು ನಾನ್ ವೆಜ್, ಇದಕ್ಕೆ ಯಾಕೆ ಬೆಲ್ಲ ಹಾಕ್ತಾರಂತ ಹೇಳ್ಬೋದು, ಆದರೆ ಒಂದು ಸ್ವಲ್ಪ ಬೆಲ್ಲ ಬೇಕಾಗ್ತದೆ ಇದಕ್ಕೆ. ಹುಳಿ ಎಲ್ಲ ಹಾಕಿದ್ದೆ. ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ತೇನೆ ಈಗ. ಕೊತ್ತಂಬರಿ ಸೊಪ್ಪು ಬೇಕೇ ಬೇಕಲ್ಲ, ಯಾವುದಕ್ಕಾದ್ರೂ ಟೇಸ್ಟ್ ಅದೇ ಅಲ್ಲ. ಅಂದರೆ ತುಪ್ಪ ಸೈಡಿಂದ ಬಿಟ್ಕೊಳ್ಳುವಾಗ ಅದಾಯಿತು ಅಂತ ಹೇಳಿಯಾ? ಹಾಂ. ಒಳ್ಳೆ ಫುಲ್ ಡ್ರೈ ಆಗಿ ಬಂದಿದೆ ಅಲ್ವಾ? ಡ್ರೈ ಆಯಿತು ಈಗ. ಈಗ ತೆಗಿಬೋದು. ರೆಡಿನಾ ಇದು? ರೆಡಿ. ಸ್ವಲ್ಪ ಗ್ರೇವಿ ಬೇಕಂದ್ರೆ ನೀವು ಆಗ ಮಾಡಿದ ಹಂತ ಆ ಥರ ಇಟ್ಕೊಳ್ಬೋದು. ಗ್ರೇವಿ ಥರ ಮಾಡೋದು ಬೇಡ, ಊಟಕ್ಕೂ ಸಹ ಬರ್ತದೆ ಇದು. ಡ್ರೈಯಾ? ಒಳ್ಳೆ ಇದು ನೀರ್ ದೋಸೆ ಎಲ್ಲ ಇದ್ರಂತೂ ಇನ್ನೂ ಸೂಪರ್. ನೀರ್ ದೋಸೆ, ಚಪಾತಿ, ಇಡ್ಲಿ ಯಾವುದಕ್ಕೂ ತಿನ್ಬೋದು. ನಿಮ್ದು ಗಂಜಿ ಊಟಕ್ಕೂ ಹಾಕೊಳ್ಬೋದು. ಇಡ್ಲಿಗಾಗಲ್ಲ, ಇಡ್ಲಿ ಮೊದಲೇ ಇದು ಹೋಗುತ್ತೆ. ಕೊಡಿ, ಅರೋಮಾ ಅಂತೂ ಸೂಪರ್ ಆಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಗೀ ರೋಸ್ಟ್. ಎಸ್. ಸೊ ಪ್ರಾನ್ಸ್ ಗೀ ರೋಸ್ಟ್, ಎಟ್ಟಿ ಗೀ ರೋಸ್ಟ್ ಏನು ಬೇಕಾದರೂ ಹೇಳ್ಕೊಳ್ಳಿ, ತುಂಬ ಅರೋಮ್ಯಾಟಿಕ್ ಆಗಿ ಘಮ ಅಂತೂ ಸೂಪರಾಗಿ ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪ್ರಾನ್ಸ್ ಘೀ ರೋಸ್ಟ್ ತಯಾರಿಸುವ ವಿಧಾನ. ಮೊದಲಿಗೆ 1-2 ಚಮಚದಷ್ಟು ಎಣ್ಣೆ ಹಾಕಿ 8ರಿಂದ 10 ಒಣಮೆಣಸು, 1 ಚಮಚದಷ್ಟು ಕಾಳುಮೆಣಸು, ಬೆಳ್ಳುಳ್ಳಿ, ಶುಂಠಿ, ಅರ್ಧ ಚಮಚದಷ್ಟು ಸಾಸಿವೆ, ಚಿಟಿಕೆ ಮೆಂತೆ ಬೀಜ, ಅರ್ಧ ಚಮಚದಷ್ಟು ಬಡೆ ಸೊಪ್ಪು, 2 ಚಮಚ ಧನಿಯಾ ಬೀಜವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು 2 ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಕೆಂಪಗಾದ ನಂತರ ಕರಿಬೇವು, ಕ್ಯಾಪ್ಸಿಕಮ್, ಗೋಡಂಬಿ ಹಾಕಿ ಹುರಿಯಿರಿ. ಆನಂತರ ಸಿಗಡಿ ಮೀನನ್ನು ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಸಿಗಡಿ ಮೀನು ಬೆಂದ ನಂತರ ರುಬ್ಬಿದ ಮಸಾಲೆ, ಸ್ವಲ್ಪ ಬೆಲ್ಲ, ನೀರು ಹಾಕಿ ಹುರಿಯುತ್ತಾ ಬೇಯಿಸಿ. ಮಸಾಲೆ ಬೆಂದ ನಂತರ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ಬಾಯಲ್ಲಿ ನೀರೂರಿಸುವ ಪ್ರಾನ್ಸ್ ಗೀ ರೋಸ್ಟ್. ಬಿಸಿ ಬಿಸಿ ಗೀ ರೋಸ್ಟ್ ತಯಾರು. ನೆಕ್ಸ್ಟ್ ರೆಸಿಪಿ. ಇದನ್ನು ಹಾಗೆ ತಿಂತಾ ಇರುವಾಗ ಏನಾದರೂ ಜ್ಯೂಸ್ ಬೇಕಲ್ವಾ, ಅದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀರು ತಗೊಳ್ಳಿ, ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ ದಾಲ್ ನಾನಾ ಮಸಾಲ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ ಹಾಗೆಯೇ ವಿದ್ಯಾ ಕಾಫಿ. ಈಗ ಯಾವ ಜ್ಯೂಸ್ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಜ್ಯೂಸ್ ಹೇಳ್ಕೊಡ್ತೀವಿ? ನೆಲ್ಲಿಕಾಯಿ ಜ್ಯೂಸ್. ನೆಲ್ಲಿಕಾಯಿ ಜ್ಯೂಸ್ ಆಗಲೇ ಹೇಳಿದ್ರಿ ಅಲ್ವಾ? ಆಮ್ಲಾ ಜ್ಯೂಸ್. ಎಸ್, ಸ್ಟಾರ್ಟ್ ಮಾಡುವ. ಮೊದಲಿಗೆ ಇದು ಪೇಸ್ಟ್ ಮಾಡಬೇಕು. ಪೇಸ್ಟ್, ಓಕೆ. ಇದೆಲ್ಲ ಸಣ್ಣದಾಗಿ ಪೀಸ್ ಮಾಡಿದ್ದೇನೆ. ಬೀಜ ಎಲ್ಲ ತೆಗೆದು. ನೀರು ಹಾಕಬೇಕಾ? ನೀರು ಬೇಡ, ಮತ್ತೆ ನೀರು ಬೇಡ. ಅದು ಸ್ವಲ್ಪ ಹುಡಿ ಹುಡಿಯಾಗಿ ಅದ್ರ ನೀರನ್ನು ತೆಗಿಬೇಕು ನಾವು. ಸೋಸಿ ತೆಗಿಬೇಕಾ? ಓಕೆ. ಸಾಕು ಸಾಕಲ್ಲ, ಒಳ್ಳೆ ಫೈನ್ ಪೇಸ್ಟ್ ಆಗಿದೆ. ತಗೊಳ್ಳಿ.
ಈಗ ಸ್ಪೂನ್ ಕೊಡಿ. ಇದು ಬಟ್ಟೆಯಲ್ಲಿ ಹಾಕಿ ಗಟ್ಟಿ ಹಿಂಡು ತೆಗಿಬೇಕು, ಅದ್ರದ್ದು ಫುಲ್ ನೀರೆಲ್ಲ ಬರ್ತದೆ, ಪೂರ್ತಿ ರಸ. ನಾವೀಗ ಇದರಲ್ಲಿ ತೆಗಿತ್ರಿ. ನೆಲ್ಲಿಕಾಯ್ದು ಕಷ ಆಯಿತು. ಈಗ ಸ್ವಲ್ಪ ಇದ್ರ ಪೌಡರ್ ಮಾಡಬೇಕು. ಯಾವುದು? ಕರಿಮೆಣಸು, ಕಾಳುಮೆಣಸು ತಗೊಳ್ಳಿ. ಸ್ವಲ್ಪ ಖಾರ ಆದರೆ ಏನು ಆಗಲಿಕ್ಕಿಲ್ಲ. ಅದು ಸ್ವಲ್ಪ ಜೀರಿಗೆ, ಜ್ಯೂಸ್ಗೆ ಇದು ಕಾಳುಮೆಣಸು ಇದನ್ನೆಲ್ಲ ಹಾಕಿ ಮಾಡಬೇಕು. ಶುಂಠಿ ಒಂದು ಸ್ವಲ್ಪ ಹಾಕ್ತೇನೆ, ಸಾಕು. ಅದೊಂದಷ್ಟು ಅದು ಒಣ ಶುಂಠಿ, ಇದು ಹಸಿ ಶುಂಠಿ. ಒಣ ಶುಂಠಿ ಹಾಕಿದ್ರೆ ಮತ್ತೆ ಒಳ್ಳೆಯದು. ಇದು ಹಸಿ ಶುಂಠಿ. ಇದು ಪುಡಿ ಪುಡಿ ಆದ್ರೆ ಆಯ್ತಾ? ಪುಡಿ ಪುಡಿ ಆದ್ರೆ ಸಾಕು. ಇದು ತೋಳು. ನೆಕ್ಸ್ಟ್ ಇನ್ನು ಎಷ್ಟು ಬಾಣಲೆ ಕೊಡಿ. ಬಾಣಲೆಯ ಅದು ಇಡಬೇಕು, ಕಾಯಿಸ್ಬೇಕು ಈಗ. ಓಕೆ. ಜ್ಯೂಸ್ಗೆ ಜ್ಯೂಸ್ ಅಂದ್ರೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದಲ್ಲ, ನಾನು ಅದೇ ಹೇಳೋದು. ಮಾಡಿ ರೆಡಿ ಮಾಡಿ ಇಟ್ಕೊಂಡು ನಿಮಗೆ ಬೇಕಾದವಾಗ ನೀರಿಗೆ ಸ್ವಲ್ಪ ಹಾಕಿ ಇದು ಸ್ಕ್ವಾಷ್ ತರ ಆಯ್ತಲ್ಲ. ಓಕೆ. ಇದು ಕಲ್ಲು ಸಕ್ಕರೆ. ಕಲ್ಲು ಸಕ್ಕರೆ ಹೊಡಿ ಮಾಡಬೇಕು. ನಾನು ಹೊಡಿ ಮಾಡಲಿಲ್ಲ. ಕಲ್ಲು ಸಕ್ಕರೆ ಹಾಕಿದ್ರೆ ಮಾತ್ರ ಒಳ್ಳೆಯದು. ಆರೋಗ್ಯಕ್ಕೂ ಒಳ್ಳೆಯದಿದೆ ಅಲ್ಲ, ಸಕ್ಕರೆಗಿಂತ ಬೆಲ್ಲಕ್ಕಿಂತ ಇದೆ ಒಳ್ಳೆಯದು. ನೀವೀಗ ಜ್ಯೂಸ್, ಮೇನ್ ಆಗಿ ಜ್ಯೂಸ್ ಅಲ್ಲ ಸ್ಕ್ವಾಷ್ ಅನ್ನ ಹೇಳ್ಕೊಡ್ತಾ ಇದ್ದೀರಿ. ಜ್ಯೂಸ್ ಅಂದ್ರೆ ಇದು ಕಾಯಿಸಿ ಇದ್ರ ನೀರು ದಪ್ಪ ಬರ್ತದಲ್ಲ, ಬಂದ್ಮೇಲೆ ನೀವು ಇಟ್ಕೊಳ್ಬಹುದು ಫ್ರಿಜ್ ಅಲ್ಲಿ, ಪ್ರಿಸರ್ವ್ ಮಾಡಿ ಇಟ್ಕೊಳ್ಬಹುದು. ಬೇಕಾದ ಸಾಧಾರಣ ಇದು ಎಷ್ಟು ಟೈಮ್ ಇಟ್ಕೊಳ್ಳೋಕ್ಕಾಗುತ್ತೆ? ಒಂದು 2 ವಾರ 3 ವಾರ ತಿಂಗಳನ್ನು ಇಡಬಹುದು ನೀವು ಫ್ರಿಜ್ ಅಲ್ಲಿ. ಇಟ್ಕೊಂಡ್ರೆ ಯಾರಾದ್ರೂ ಬಂದವಾಗ ಬೇಕಾದ್ರೆ ಒಂದು ಸ್ವಲ್ಪ ತೆಗೆದು ಹಾಕಿ ಅದಕ್ಕೆ ಸ್ವೀಟ್ ಬೇಕಿದ್ರೆ ಅದಕ್ಕೆ ಬೇಕಿದ್ರೆ ಮತ್ತೆ ಸಕ್ಕರೆ ಏನಾದರೂ ಹಾಕೊಳ್ಬಹುದು. ನೀರು ಹಾಕ್ಬೇಕಾ ಇದಕ್ಕೆ? ನೀರು ಸ್ವಲ್ಪ ಹಾಕಿ. ಸ್ವಲ್ಪ ಗಟ್ಟಿ ಉಂಟಲ್ಲ, ಅದು ಹೊಡಿ ಮಾಡಿ ಹಾಕ್ಬೇಕು. ನಾವು ಹೊಡಿ ಮಾಡಲಿಲ್ಲ ಈಗ. ಕಲ್ ಸಕ್ಕರೆ ಕರಗಿದ್ರೆ ಆಯ್ತು. ಕರಗಬೇಕು. ಇದು ಕೆಂಪು ಕಲ್ ಸಕ್ಕರೆ ಹಾಕ್ಬೇಕಾ ಅಥವಾ ಕೆಂಪು ವೈಟ್ ಸಿಗ್ತದಲ್ಲ ಅದು ಹಾಕ್ಬೋದು. ಏನೋ ಇದಕ್ಕ ಕರಗಿದ ನಂತರ ಅದನ್ನ ಹಾಕೊಳ್ಳೋದು. ಅದೇ ಹಾಕೊಳ್ಬೇಕು. ಅದು ಸ್ವಲ್ಪ ಕಾಯಿಸ್ಬೇಕು. ಇದು ನೆಲ್ಲಿಕಾಯಿದ್ದು ನೀರಿದೆ ಆಯ್ತಾ? ಓಕೆ. ಅದು ಕಾಳುಮೆಣಸು, ಜೀರಿಗೆ ಹೊಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ಖಾರ ಬೇಕಿದ್ರೆ ಮಾಡ್ಬೋದು. ಚೂರು ಲಿಂಬು ರಸ ಹಾಕ್ತೇನೆ, ಜಾಸ್ತಿ ಬೇಡ, ನೆಲ್ಲಿಕಾಯಿ ಪರಿಮಳ ಇರುವುದಿಲ್ಲ. ಇದು ಅಂದ್ರೆ ಈ ತರ ಕರಗಿಸ್ತಾ ಇದು ಹೇಗೆ ಪಲ್ಪಿ ಆಗಿ ಸ್ವಲ್ಪ ಪಲ್ಪಿ ಥರ ಬರಬೇಕು. ಅದು ನೀರು ಇರಬಾರ್ದು. ಸಕ್ಕರೆ ಪಾಕ ಹಾಕ್ತಾರಲ್ಲ, ಅದು ತುಂಬಾ ಗಟ್ಟಿಯಾಗಿ ಅಲ್ಲ ಅದ ಮಾಡಿಟ್ಕೊಂಡ್ರೆ ಸುಸ್ತಾದ್ರೆ ಒಂದು ಲೋಟಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ತೆಗೆದು ಅದು ಹಾಕಿ ಬೇಕಿದ್ರೆ ಸ್ವೀಟು ಹಾಕೊಳ್ಬೋದು, ಹಾಗೇನು ಕುಡಿಬೋದು. ರೆಡಿ ಇರ್ತದೆ ಮನೇಲಿ. ಆಮ್ಲ ಸಿಗುವ ಸೀಸನಲ್ಲಿ ಈ ಥರ ಮಾಡಿ ರೆಡಿ ಇಟ್ಕೊಳ್ಬೇಕು. ಚೆನ್ನಾಗಿರುತ್ತೆ. ಒಳ್ಳೆ. ಈಗ ಸ್ವಲ್ಪ ತಿಕ್ಕಾಗ್ತಾ ಬಂತಲ್ಲ? ಬಂತು ನೋಡಿ. ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ಹೀಗೆ ಬರಬೇಕು. ಅದು ಈ ಥರ ಬಿಸಿ ಮಾಡುವಾಗ ಹೇಗಿದ್ರು ಅದು ನೀರು ಆವಿಯಾಗಿ ಬಿಸಿ ಆಗಿರುತ್ತಲ್ಲ, ಸಕ್ಕರೆ ಹಾಕಿದ್ಮೇಲೆ ಆಗ್ತದೆ. ಅಂದ್ರೆ ನಾವು ಪ್ರಿಸರ್ವ್ ಮಾಡಿ ಇಡುವ ಕಾರಣ ಅದಕ್ಕೆ ನೀರು ಹಾಕೊಳ್ಳಿ. ಆಫ್ ಮಾಡ್ತೇನೆ ನನಗೆ. ಓಕೆ. ಕ್ಯಾರಮಲೈಸ್ ಆಗ್ತಾ ಇದೆ ಈಗ ಅದು. ಸೊ ಇದು ತಣ್ಣಗಾದ್ಮೇಲೆ ನಾವು ಯಾವುದಕ್ಕಾದ್ರೂ ತಣ್ಣಗಾದ್ಮೇಲೆ ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ನೀರು ಕೋರ್ಡ್ಬೇಕು ಅಂತಲ್ಲ, ಇದೇ ಸಾಕಾಗ್ತದೆ. ಇದು 1-2 ಸ್ಪೂನ್ ಇದು ಹಾಕಿ ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡಿ ಕುಡಿಬೋದು. ಆಯ್ತು. ಈಗ ಇದು ತಣ್ಣಗಾಗಿದೆ. ಈ ಗ್ಲಾಸಿಗೆ ನೀರು ಹಾಕೊಳ್ಳುವ. ನೀರು ಕೋರ್ಡ್ ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಇದು ನೀವು ಫ್ರಿಜ್ ಅಲ್ಲಿ ಇಡ್ತಾರಲ್ಲ, ಇದು ಕೋರ್ಡ್ ಆಗಿರ್ತದೆ. ಅವಾಗ ನಿಮ್ಗೆ ನೀರು ಹಾಗೆ ಹಾಕೊಳ್ಬಹುದು. ಕೋಲ್ಡ್ ವಾಟರ್ ಬೇಕು ಅಂತ ಇಲ್ಲ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ 2 ಗ್ಲಾಸ್ ನಿಮ್ಗೆ ಅದಕ್ಕೆ ಹಾಕೊಳ್ಳೋಕೆ. ಅದು ಫಸ್ಟ್ ಹಾಕೋದಾ ಮತ್ತೆ ಹೇಗೆ ಆದ್ರೂ ಆಗ್ತದೆ. ಓಕೆ. ಸೊ ನೀರು ಹಾಕ್ಲಾ? ಪೂರ್ತಿಯಾ? ಪೂರ್ತಿ ಬೇಡ, ಸಾಕು ಸ್ವಲ್ಪ ಸಾಕು. ಈಗ ನೋಡಿ ಎಷ್ಟು ಬೇಕು ಅಷ್ಟು ನಿಮಗೆ.
ನೋಡಿ ಈ ಥರ ಬೆಲ್ಲ ಥರ ಬಂದಿದೆ ಈಗ. ತೆಳು ಬೆಲ್ಲ ಬರ್ತದಲ್ಲ ಅದೇ ಥರ ಬಂದಿದೆ ಈಗ. ಗೆಸ್ಟ್ ಎಲ್ಲ ಬರುವಾಗ ನಮಗೆ ಎಷ್ಟು ಬೇಕು ಅದು ಹದ ನೋಡ್ಕೊಂಡು ಅದಕ್ಕೆ ಹಾಕಿದ್ರೆ ಮತ್ತೆ ಸಕ್ಕರೆ ಬೇಕಾದ್ರೆ ಸ್ವಲ್ಪ ಹಾಕಿ ಕೊಡ್ಬೋದು. ಹಾಂ ಹಾಂ ಸೊ ಉರಿ ಶೀತ ಆದವ್ರಿಗೂ ಆಗುತ್ತೆ ಅಂದ್ರೆ ಅದರಲ್ಲಿ ಪೆಪ್ಪರ್ ಇದೆ ಎಲ್ಲವೂ ಇದೆ, ಜೀರಿಗೆ ಎಲ್ಲ ಅದಕ್ಕೂ ಆಗುತ್ತಲ್ಲ. ಪೆಪ್ಪರ್ ಜೀರಿಗೆ ನೆಲ್ಲಿಕಾಯಿ ಎಲ್ಲ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೆಲ್ದಿ ಜ್ಯೂಸ್, ನೆಲ್ಲಿಕಾಯಿ ಜ್ಯೂಸ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ನೆಲ್ಲಿಕಾಯಿ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ ಬೀಜರಹಿತ ನೆಲ್ಲಿಕಾಯಿ ಹೋಳುಗಳನ್ನು ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ನಂತರ ಕಾಳು ಮೆಣಸು 1 ಇಂಚಿನಷ್ಟು ಶುಂಠಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಕೆಂಪು ಕಲ್ಲು ಸಕ್ಕರೆಯನ್ನು ಕರಗಿಸಿ ನೆಲ್ಲಿಕಾಯಿ ರಸ, ನಿಂಬೆ ರಸ, ಕಾಳು ಮೆಣಸಿನ ಪುಡಿ ಹಾಕಿ ಕುದಿಸಿ. ಪಾಕ ಬರುವವರೆಗೂ ಕುದಿಸಿಕೊಳ್ಳಿ. ತಣ್ಣಗಾದ ನಂತರ 1-2 ಚಮಚದಷ್ಟು ತಯಾರಿಸಿದ ಪಾಕ ಹಾಕಿ ಬೇಕಾಗುವಷ್ಟು ನೀರು ಸೇರಿಸಿ ಕಲಸಿ ಸವಿಯಿರಿ. ಆರೋಗ್ಯಕರ ನೆಲ್ಲಿಕಾಯಿ ಜ್ಯೂಸ್. ಎಸ್ ಮೇಡಮ್, ಸೊ ಬಿಸಿ ಗೀ ರೋಸ್ಟ್ ಹಾಗೇನೆ ಜ್ಯೂಸ್, ಸೊ ಒಳ್ಳೆ ಕಾಂಬಿನೇಷನ್ ಆ್ಯಕ್ಚುಲಿ. ಸೊ ಟೇಸ್ಟ್ ನೋಡುವ, ಟೇಸ್ಟ್ ನೋಡಿ ತಗೊಳ್ಳಿ. ಮೊದಲೇ ಖಾರ ತಿನ್ನುವ. ಗೀ ರೋಸ್ಟ್ ಸೂಪರ್ ಮೇಡಮ್. ಸ್ಪೈಸಿ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಆ ಗೀದು ಒಳ್ಳೆ ಟೇಸ್ಟ್, ಹಾಗೆಯೇ ಖಾರವಾಗಿ ಊಟಕ್ಕೆ ಹೇಳಿ ಮಾಡಿಸಿದ್ದು. ಊಟ ಅನ್ನ ಸಾರು ಇದ್ರ ಜೊತೆಗಿದ್ರು ಆಯಿತು, ಅಥವಾ ಈ ಥರ ನೀವು ಅಥವಾ ಈ ಥರ ಒಂದು ಸೈಡ್ಗೆ ಇಟ್ಟು ಜ್ಯೂಸ್. ಸೂಪರ್, ತುಂಬ ಚೆನ್ನಾಗಿದೆ. ಇದು ತಗೊಳ್ಳಿ. ಇದಂತೂ ಆಸಮ್. ಅದರಲ್ಲಿ ನೆಲ್ಲಿಕಾಯಿದು ಕರೆಕ್ಟ್ ಫ್ಲೇವರ್ ಗೊತ್ತಾಗ್ತಾ ಇದೆ. ಇವು ಲಿಂಬು ಹಾಕಿದ್ದು ಗೊತ್ತಾಗ್ತಾ ಇಲ್ಲ. ನೆಲ್ಲಿಕಾಯಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇದು ತುಂಬ ಯೂಸ್ಫುಲ್. ಯಾಕೆ ಅಂತ ಹೇಳಿದರೆ ಸ್ಕ್ವಾಶ್ ಒಂದು ರೆಡಿ ಇದ್ದರೆ ಯಾವ ಜ್ಯೂಸ್ ಅಂದರೆ ಯಾರಾದರೂ ಗೆಸ್ಟ್ ಬಂದರೆ ಇಮಿಡಿಯೇಟ್ ಸ್ವಲ್ಪ ಹಾಕಿ ಮಾಡಿ ಕೊಡ್ಬೋದು. ಅದರಲ್ಲೂ ಕೂಡ ಇದರಲ್ಲಿ ಪೆಪ್ಪರ್ ಎಲ್ಲ ಇದೆ ಅಲ್ವಾ, ಹಾಗಾಗಿ ಗಂಟ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಗಲೆ ಕಿಚ್ ಅಂತ ಇರುವಾಗ ಅದು ಬೆಸ್ಟ್ ಇದೆ. ಸೂಪರ್ ಮೇಡಮ್, ತುಂಬ ಚೆನ್ನಾಗಿದೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ರೆಸಿಪಿ, ಎಸ್ಪೆಷಲಿ ನನಗೆ ಆ ಸ್ಕ್ವಾಶ್ ತುಂಬ ಇಷ್ಟ ಆಯಿತು. ಸೊ ತುಂಬ ಯೂಸ್ಫುಲ್ ಈಗಿನ ಸೀಸನ್ಗೆ, ಸೊ ಸಮ್ಮರ್ ಸೀಸನ್ಗೆ. ಅದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ. ಹಾಗೆಯೇ ಅಡುಗೆ ಇನ್ನೂ ಸೂಪರ್ ಫಾಸ್ಟ್ ಆಗಲಿ ಅಂಥೇಳಿ ಹಾಗೆಯೇ ನೀವು ಗೀ ರೋಸ್ಟ್ಗೆ ಮಸಾಲೆ ಎಲ್ಲ ಹುರಿದು ಹಾಕಿದ್ರಿ. ನಾನು ಆಗಲೇ ತೋರಿಸ್ದೆ ಗೀ ರೋಸ್ಟ್ ಮಸಾಲ, ನಾನಾ ಮಸಾಲ ಅವರ ಡಿಫ್ರೆಂಟ್ ಮಸಾಲಾಸ್ ಇದೆ. ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಸೊ ಅಡುಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸಮ್ಮರ್ ಸೀಸನ್, ಜ್ಯೂಸ್ ಸೀಸನ್, ಸೂಪರ್ಬ್ ಆಗಿರುವಂಥ ಆಮ್ಲಾ ಜ್ಯೂಸ್ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸ್ಕ್ವಾಶ್ ಹೇಳ್ಕೊಟ್ಟಿದ್ದಾರೆ. ನೀವು ಅದನ್ನು ಜ್ಯೂಸ್ ಮಾಡಿ ಕುಡಿಬೋದು. ಸೂಪರ್ಬ್ ಆಗಿದೆ, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.